ಸೊಲ್ಮೆಲು ನಮಕುಡ್ಲ ತುಳುವಾಡ್ತೆಲು ಯಾನಶೀಲಾ ಕುಂದರ್ ಇದು ವಾರ್ತದೇವರ ಭಾರತದ ಜಲಯಾನ ಕ್ಷೇತ್ರದ 100 ವರ್ಷದಾತು ಪರತ್ ನೌಕಾಯಾನ ಕಾನೂನ್ಲೆಂದೆತ್ತು ಪಾಡ್ದು ಇಂಕ್ಲು 21ನೇ ಶತಮಾನದ ಹೊಸ ಭವಿಷ್ಯಾತ್ಮಕ ಕಾನೂನು ಜಾರಿ ಮಲ್ದಾಂದು ಪ್ರಧಾನಿ ನರೇಂದ್ರ ಮೋದಿ ಪಂತೆರ ಬೊಂಬಾಯ್ಡ್ ಮೆರಿಟೈಮ್ ವೀಕ್ 2025 ಆಚರಣೆ ನಡೆದಿನ ಗ್ಲೋಬಲ್ ಮೆರಿಟೈಮ್ ಸಿಇಒ ಫೋರಂ ಸಭೆಟ್ ಗುರ್ಕಾರ್ಮೆ ವಹಿಸಿದಾರು ಪಾತಿರಿಯರು ಮಹಾರಾಷ್ಟ್ರ ಬೊಂಬಾಯಿದ ಬಾಂಬೆ ಎಕ್ಸಿಬಿಷನ್ ಸೆಂಟರ್ ನಡತೊಂದುಪ್ಪನ ಇಂಡಿಯನ್ ಮೆರಿಟೈಮ್ ವೀಕ್ 2025 ವಾರಾಚರಣೆಡ್ ಮೂಜನೆ ದಿನ ಬುಧವಾರ ಗ್ಲೋಬಲ್ ಮೆರಿಟೈಮ್ ಸಿಇಒ ಫೋರಂ ಸಭೆ ನಡೆತಂಡ ಪ್ರಧಾನಿ ನರೇಂದ್ರ ಮೋದಿ ಗುರ್ಕಾರ್ಮೆ ವಹಿಸ್ತಿದ್ದಾರ ಕೇಂದ್ರ ಬಂದರ್ ಬೊಕ್ಕ ನೌಕಾಯಾನ ಮಂತ್ರಿ ಸರ್ಬಾನಂದ ಸೋನೋವಾಲ್ ಪ್ರಧಾನಿ ನರೇಂದ್ರ ಮೋದಿಯರನ್ನು ಎತ್ಕೊಂಡು ಮರ್ಯಾದೆ ಸಂದೈತ ಮಲ್ತ್ಯಾರ ಸರ್ಬಾನಂದ ಸೋನೋವಾಲ್ ಮಾತರನ್ನು ಎತ್ಕೊಂಡು ಪಾತಿರ್ದ ನೌಕಾಯಾನ ಕ್ಷೇತ್ರದ ಭಾರತದ ಬಾರಿ ಅದ್ಭುತವಾಯಿನ ಬುಲೆಚಲ್ನು ಪುಗಾರಿಯರ These are the reflection of the Honorable Prime Minister's conviction that the sea is not a boundary but a bridge to prosperity. For decades, this remained a dream. It is this foresight of yours, sir, that has led to the construction of India's first mega port at Vadavan in Palghar, Maharashtra. India today contributes to more than 10% of has been the decisive push to India's shipbuilding sector. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪಾತಿರ್ದ ನೌಕಾ ಕ್ಷೇತ್ರಗೂ ಹೊಸ ಆಯಾಮ ಕೊರ್ನ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಗೆ ಸಂದುಂಡು ಲೋಕದ ಬೇರುಡು ಭಾರತದ ಹೊಸ ಶಾಖೆ ಶುರು ಆದಿತ್ತಂಡ ಐಕ್ नरेंद्र मोदी कारण अंद पंडेर स्वतंत्र भारत में पोर्ट लेड डेवलपमेंट और सामुद्रिक शक्ति का जो आविष्कार आज प्रधानमंत्री नरेंद्र मोदी जी के नेतृत्व में हम लोग देख पा रहे हैं, जो एक्सपोनेंशियल ग्रोथ हम लोग देख पा रहे हैं और दुनिया के व्यापार में भारत की एक नई भूमिका जो हम देख पा रहे हैं, मैं उसके लिए प्रधानमंत्री जी को बहुत बहुत धन्यवाद देना चाहता हूं. ಗುರ್ಕಾರ್ಮೆ ವಹಿಸ್ತಿನ ಪ್ರಧಾನಿ ನರೇಂದ್ರ ಮೋದಿ ಬೇತೆ ಬೇತೆ ಯೋಜನೆಲೆಗ್ ಚಾಲನೆ ಕೊರಿಯರ ಪ್ರಧಾನಿ ಗುರ್ಕಾರ್ಮೆದ ಭಾಷಣ ಮಲ್ತದ ಭಾರತದ ಜಲಯಾನ ರಬ್ಬಸೊಡು ಬಲಿಯೊಂದು ಪುನೇಕ್ ಸರಿಯಾದ ಇಂಕ್ಲು 100 ವರ್ಷದಾತ ಪರತ್ ನೌಕಾಯಾನ ಕಾನೂನ್ಲೆನ ದೆತ್ತು ಪಾಡ್ದ 21ನೇ ಶತಮಾನದ ಹೊಸ ಭವಿಷ್ಯಾತ್ಮಕ ಕಾನೂನ್ಲೆನ ಜಾರಿ ಮಲ್ದಾಂದು ಪಂಡ್ಯರ ಭಾರತದ ಬಂದರ್ಲು ಅಭಿವೃದ್ಧಿ ಹೊಂದಿನ ಲೋಕೊಡು ಬಾರಿ ಪರಿಣಾಮಕಾರಿ ಆದುಲ್ಲ ಅಭಿವೃದ್ಧಿ ಆಯ್ನ ರಾಷ್ಟ್ರಲನ ಬಂದರ್ಲೆಡ್ದು ನಮ್ಮ ಬಂದರ್ಲು ಎಡೆಡ್ಡೆ ಕಾರ್ಯ ಮಲ್ತೊಂದುಲ್ಲ ಅಂದ ಪ್ರಧಾನಿ ಮೋದಿ ಪುಗಾರಿಯರ भारत मुंबई कंटेनर टर्मिनल फेज 2 भी शुरू हो गया है. इससे इस टर्मिनल की हैंडलिंग कैपेसिटी 2 गुनी हो गई है और ये भारत का सबसे बड़ा कंटेनर पोर्ट बन गया है. ये भारत के पोर्ट इंफ्रास्ट्रक्चर में सबसे बड़े एफडीआई की वजह से संभव हुआ है. साथियों, इस साल भारत के मैरीटाइम सेक्टर में नेक्स्ट जनरेशन रिफॉर्म्स के लिए भी बड़े कदम उठाए हैं. हमने 100 साल से ज्यादा पुराने कॉलोनियल शिपिंग लॉज को हटाकर 21st सेंचुरी के मॉडर्न और फ्यूचरिस्टिक लॉज लागू किए हैं. ये नए कानून स्टेट मैरीटाइम बोर्ड्स को एम्पावर करते हैं, सेफ्टी और सस्टेनेबिलिटी को बल देते हैं और साथ ही पोर्ट मैनेजमेंट में डिजिटलाइजेशन का भी विस्तार करते हैं. ಕೇಂದ್ರ ಮಂತ್ರಿ ಶಂತನು ಠಾಕೂರ್ ಮಹಾರಾಷ್ಟ್ರದ ಒತ್ತು ಮುಖ್ಯಮಂತ್ರಿ ಏಕನಾಥ ಶಿಂದೆ ಬಂದರ್ ಬೊಕ ನೌಕಾಯಾನ ಮಂತ್ರಾಲಯದ ಅಧಿಕಾರುಲು ಸಭೆಟ್ ಪಾಲ್ದೊಂಡೆರ ಪವಿತ್ರ ಮಕ್ಕಾ ಉಮ್ರಾ ಯಾತ್ರೆ ಪೋದಿತ್ತಿನ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ಯೂಸುಫ್ ಪನ್ಪನಾರ್ ಹೃದಯಾಘಾತಾದ ಮಕ್ಕಾಡ್ ತೀರ್ನ ಬೇಜಾರ್ದ ಸಂಗತಿ ನಡೆದಂಡ ಅರಿಗೆ 52 ವರ್ಷ ಪ್ರಾಯ ಆದಿತ್ತಂಡ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮ ಕೊಕ್ಕಾಜೆ ಸೂತ್ರ ಬೈಲ್ದ ಯೂಸುಫ್ ಪನ್ಪನಾರ್ ಪವಿತ್ರ ಮಕ್ಕಾ ಉಮ್ರಾ ಯಾತ್ರೆಗೆ ಪೋದಿತ್ತದ ಮಕ್ಕಾಡ್ ಹೃದಯಾಘಾತ ಆದ ತಿಳಿದೇರ ಅಂಗಾರೆ ಈ ಸಂಗತಿ ನಡೆತದಂಡ ಯೂಸುಫ್ ಕೊಕ್ಕಾಜಿದರಿಗೆ 52 ವರ್ಷ ಪ್ರಾಯ ಆದಿತ್ತಂಡ ಕೆಲವು ದಿನ ತುಂಬಾರ ಬಿಡಿದಿನ ಒಟ್ಟುಗು ಕೆಲವು ಜನತ ಕೂಟದೊಟ್ಟುಗು ಉಮ್ರಾ ಯಾತ್ರೆಗೆ ಪೋದಿತ್ತೇರ ಮರಣ ದಿಪ್ಪುನ ಕೇರಿದ ಕಿರಿಯಲು ಗುರುವಾರ ಮಕ್ಕಳು ನಡಕೊಂಡೊಂದು ಯೂಸುಫ್ಯರ್ನ ಕುಟುಂಬದಕ್ಕೂ ಮಾಹಿತಿ ಕೊಡ್ತಿರಂದು ತಿರಿದು ಬೈದಂಡ ಕರ್ನಾಟಕ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ ಬೊಕ ಹೆಡ್ ಕಾನ್ಸ್ಟೇಬಲ್ ಕೆಲಸದಕ್ಲೆಗ್ ರಾಜ್ಯ ಸರ್ಕಾರ ಹೊಸ
ನೇವಿ ಬ್ಲೂ ಪೀಕ್ ಟೊಪ್ಪಿಲೆನ ಒದಗಾವನ ವ್ಯವಸ್ಥೆಗೆ ಬೆಂಗಳೂರು ಚಾಲನೆ ಕೊಡ್ತುಂಡು. ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ ಬೊಕ ಹೆಡ್ ಕಾನ್ಸ್ಟೇಬಲ್ ಕೆಲಸದಕ್ಲೆಗ್ ರಾಜ್ಯ ಸರ್ಕಾರ ದುಂಬುದ ಸ್ಲೋಚ್ ಟೊಪ್ಪಿದ ಬದಲು ಹೊಸ ಟೊಪ್ಪಿ ನೇವಿ ಬ್ಲೂ ಪೀಕ್ ಕ್ಯಾಪ್ ಒದಗಾದಂಡ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ವಿಧಾನಸೌಧಡು ಹೊಸ ಟೊಪ್ಪಿ ಕೊರ್ಪುನ ವ್ಯವಸ್ಥೆಗೆ ಚಾಲನೆ ಕೊರಿಯರ. ಉಂದ್ವೆ ಪೊರ್ತುಡು ಅಮಲು ವಸ್ತು ವಿರೋಧಿ ಕಾರ್ಯಪಡೆ ಉದಿಪನ ಬೊಕ ಸನ್ಮಿತ್ರ ಕೈಪಿಡಿ ಬಿಡುಗಡೆ ಮಲ್ತೆರ. ರಾಜ್ಯದ ಮಾತಾ ಪೊಲೀಸರಿಗೆ ಬೇಕ ನೇವಿ ಬ್ಲೂ ಪೀಕ್ ಕ್ಯಾಪ್ ತಿಕ್ಕೆರ ಉಂಡೊಂದು ಡಿಕೆ ಶಿವಕುಮಾರ್ ಟ್ವೀಟ್ ಮಲ್ದೆರ. ಪೀಕ್ ಕ್ಯಾಪ್ ಒದಗಾಯರ ಪೊಲೀಸರು ಬೇಡಿಕೆ ತುಂಬುದಿದ 40 ವರ್ಷ ಅಂಡ್ ಅಖೀರಿಗೆ ಎಂಕ್ಲಿನ ಸರ್ಕಾರ ಹೊಸ ಮಾದರಿದ ಕರ್ದ ನೀಲಿ ಬಣ್ಣದ ಪೀಕ್ ಕ್ಯಾಪ್ ಕೊರಿಯರೆ ಒಪ್ಪಿಗೆ ಕೊಡ್ದಿತ್ತಂಡ. ರಾಜ್ಯದ 1 ಲಕ್ಷ ಪೊಲೀಸರಿಗೆ ಈ ಹೊಸ ಟೊಪ್ಪಿ ಕೊರೊಂದುಲ್ಲ ಅಂದ್ ಡಿಸಿಎಂ ಡಿಕೆಶಿ ತೆರಿಪಾದಿರ. ಭಾರತೀಯ ನೌಕಾಪಟ್ಲಮು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ಗೋವಾ ಬೊಕ ಡೆಲ್ಲಿ ಸೇರಿನಂಚ ಬೇತೆ ರಾಜ್ಯಲಡು ಪೊಲೀಸರು ಪಾಡ್ನಂಚಿನ ಟೊಪ್ಪಿಲೆನ ಕರ್ನಾಟಕದ ಪೊಲೀಸರಿಗೆ ಒದಗಾಯರೆ ಸರ್ಕಾರ ವ್ಯವಸ್ಥೆ ಮಲ್ದಡ. ಕರ್ನಾಟಕ ಶಾಸಕಾಂಗ ಅಂತಾರಾಷ್ಟ್ರೀಯ ಮಟ್ಟಡು ಮರ್ಯಾದೆಗೆ ಸಂದದ ಗುಮನವೈತದಂಡ ಎಡ್ಡೆ ಕಲುಸಲಾನಗ ಈ ದೂರನ ಮಾತ ದೃಷ್ಟಿಬೂರಿಯರೆ ಬಲ್ಲಿಂದ ದೀತಿನ ದೃಷ್ಟಿ ಬೊಂಬೆ ಅಂದ್ ರಾಜ್ಯ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಪಂತ್ಯರ ಆರು ಕುಡ್ಲಡ ಸುದ್ದಿಗಾರರ ಪಾತಿರಿಯರ. ಕರ್ನಾಟಕ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಗುಡ್ಲಾಡ್ ಸುದ್ದಿಗಾರರ ಪಾತಿರ್ದು ಮಾತಾ ಸಿಕ್ಲಿಗೆ ಮರ್ದುಂಡಾಣ ನಂಜಿಗೆ ಮರ್ದಿಜ್ಜಿ ಪೊರ್ಲುದ ಪೊಸ ಇಲ್ಲ ಕಟೋಣ ಕಟನಗ ದೃಷ್ಟಿಬುರಿಯರ ಬಲ್ಲಿಂದ ದೃಷ್ಟಿಬೊಂಬೆ ದೀಪನು ಸಾಮಾನ್ಯ. ಅವೇ ರೀತಿ ಕರ್ನಾಟಕ ಶಾಸಕಾಂಗ ಅಂತಾರಾಷ್ಟ್ರೀಯ ಮಟ್ಟಡು ಮರ್ಯಾದೆಗೆ ಸಂದಿನ ಗುಮನ ಒಯ್ತದಂಡ ಎಡ್ಡೆ ಕೆಲಸಲು ಆನಗ ಈ ದೂರನ ಮಾತು ದೃಷ್ಟಿಬುರಿಯರ ಬಲ್ಲಿಂದ ದೀತಿನ ದೃಷ್ಟಿಬೊಂಬೆ ಅಂದ ಪಂಡ್ಯರ. ಕರ್ನಾಟಕ ವಿಧಾನಸಭೆತ ಸ್ಪೀಕರ್ ಆಫೀಸ್ ಅವ್ಯವಹಾರಲು ಬೊಕ್ಕ ಒಟ್ರಾಸಿ ಕಡ್ಚೆ ನಡೆತದನಂದು ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಲ್ತಿನ ದೂರ್ಲೆನ ಮಾತಾ ಗುಮನಡುದಿತ್ತೆ ಅಂಚದಾಲ ಇತ್ತಂಡ ಗುರುವಾರ ಕಾಂಡೆ ವಿಧಾನಸಭೆತ ಸ್ಪೀಕರ್ ಆಫೀಸ್ ಟುಪ್ಪೆ ಬರೆದ ಎಂಕ್ ದೂರು ಕೊರಡ ತಾನು ತನಿಖೆ ನಡಪಾವೆಂದು ಪಂಡ್ಯರ. ಅರು ಜವಾಬ್ದಾರಿದ ಸ್ಥಾನುಡಿತ್ತಂಡಲ ರಾಜಕಾರಣಿ ಎಂಕ್ ಅರೆನಂಚ ಪಾತ್ರೆಯರ ಸಾಧ್ಯ ಇಜ್ಜಿ ತಾನು ಸಂವಿಧಾನಗೂ ಸರಿಯಾಯಿನ ಜವಾಬ್ದಾರಿದ ಸ್ಪೀಕರ್ ಪಟ್ಟೊಡುಲ್ಲೆ ಏರಾದನ್ನ ಆರೋಪ ಮಲ್ಪೆರಂದು ಉತ್ತರ ಕೊರಿಯರ ಸಾಧ್ಯ ಇಜ್ಜೆಂದು ಖಾದರ್ ಫರೀದ್ ಪಂಡ್ಯರ. ಎಲ್ಲ ರೋಗಕ್ಕೆ ಮದ್ದು ಇದೆ, ಅಸೂಯೆಗೊಂದು ಮದ್ದಿಲ್ಲ. ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ, ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳಬಾರ್ದಂತೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ಕಟ್ತಾರೆ. ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಆ ಲೆಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಭಿವೃದ್ಧಿ ಅದು ನಿರಂತರ, ಹಂತ ಹಂತ ಆಗಲೇಬೇಕು, ಅದು ನಾನು ಮಾಡ್ತಾ ಇರ್ತೇನೆ. ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಸಂಶಯಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕಚೇರಿಯಲ್ಲಿದ್ದೇನೆ. ಅವರೆಲ್ಲರೂ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯ ಏನಿದೆ ನಾವೆಲ್ಲ ಅದು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವ್ರ ಜೊತೆ ಇದ್ದೇನೆ. ನನ್ನ ಆಲೋಚನೆ ಕೂಡ ಗೌರವ ಬರಬೇಕು, ಅವರ ಆಲೋಚನೆ ಕೂಡ ಅದೇ ಇರಬಹುದು. ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದವರು, ಅನುಭವದಲ್ಲಿ ಇರುವವರೇ. ಆದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನಿದೆ ಲೆಜಿಸ್ಲೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಪ್ರಯತ್ನ ಮಾಡ್ತೇನೆ. ಅದು ರೈಟಿಂಗ್ ಎಲ್ಲೇ ಕೂತ್ಕೊಂಡು ಮಾತಾಡೋದಕ್ಕೆ ನಾನೆಲ್ಲ ಅವರು ರಾಜಕೀಯ ವ್ಯಕ್ತಿಗಳು, ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಇನ್ನೊಬ್ಬರಿದ್ದಾರೆ, ಅವರು ಎಲ್ಲೇ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿಕೊಂಡು ನಾನೊಂದು ಸಂವಿಧಾನದ ಸ್ಥಾನದಲ್ಲಿದ್ದುಕೊಂಡು ನಾನು ಅವರಾಗಿ ನನಗೆ ಮಾತಾಡಲಿಕ್ಕೆ ಆಗ್ತದಾ? ಶಿವಾಸ್ ಹೇರ್ ಡಿಸೈನರ್ ಸಂಸ್ಥೆ ಕರ್ನಾಟಕದೊರ್ಮಿಡ ಶಾಖೆ ಹೆಸರು ಮಲ್ತದ ಇಡೀ ದೇಶಡು ಪುದರ್ ಪಡೆವಡಂದು ಪದ್ಮಶ್ರೀ ಡಾಕ್ಟರ್ ಮಧುರ್ ಭಂಡಾರ್ಕರ್ ಪಂತ್ಯರ ಕುಡ್ಲ ಕೆಪಿಟಿ ಕೈತಲ ಶಿವಾ ಸಿಗ್ನೇಚರ್ ಫ್ಯಾಮಿಲಿ ಸೆಲೂನ್ದ 20 ಅಂಚನೆ ಕುಡ್ಲದ 2ನೇ ಶಾಖೆ ಉದಿಪನ ಮಲ್ತದ 6 ಪಾತಿರಿಯರು. ಬಾಲಿವುಡ್ದ ಪುದರ್ಪೊಯಿ ಹೇರ್ ಡಿಸೈನರ್ ಡಾಕ್ಟರ್ ಶಿವರಾಮ ಕೆ ಭಂಡಾರಿ ಯಜಮಾನಿಕೆದ ಶಿವಾಸ್ ಹೇರ್ ಡಿಸೈನರ್ಸ್
ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಶಿವ ಸಿಗ್ನೇಚರ್ ಫ್ಯಾಮಿಲಿ ಸೆಲೂನ್ದ 25ನೇ ಶಾಖೆ ಅಂಚನೆ ಕುಡ್ಲದ 2ನೇ ಶಾಖೆ ಕರ್ನಾಟಕದ ಪಾಲಿಟೆಕ್ನಿಕ್ ಕೈತಲು ಉದ್ದೀಪನಾತಂಡ ಬಾಲಿವುಡ್ ಸಿನಿಮಾ ತಯಾರು ಮಲ್ಪನಾರ್ ಬೊಕ ನಿರ್ದೇಶಕರ ಪದ್ಮಶ್ರೀ ಡಾಕ್ಟರ್ ಮಧುರ್ ಭಂಡಾರ್ಕರ್ ಬೊಕ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಬಿರುದು ಪಡಿತಿನ ಅಭಿನೇತ್ರಿ ಆಯಿಷಾ ಎಸ್ ಐಮನ್ ಈ ಹೊಸ ಶಾಖೆನ ಉದ್ದೀಪನ ಮಲ್ತೇರ. ಡಾಕ್ಟರ್ ಮಧುರ್ ಭಂಡಾರ್ಕರ್ ಪಾತ್ರೆಡ್ದು ಭವಿಷ್ಯಡು ಕರ್ನಾಟಕದೊರ್ಮೆಡು ಶಿವಾಸ್ ಶಾಖೆಲೆನು ಸುರು ಮಾಲ್ತದ ಇಡೀ ದೇಶಡು ಪುದರ್ ಪಡಿಪನಂಚ ಆವಡಂದೆ ಡಿಪ್ ಬೇಕೇರ. ಶಿವಾಸ್ ಏರ್ ಡಿಸೈನರ್ಸ್ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕರ ಡಾಕ್ಟರ್ ಶಿವರಾಮ ಕೆ ಭಂಡಾರಿ, ಅಶೋಕ್ ಮುನ್ಸೆ, ವಕೀಲರ್ ಪದ್ಮರಾಜ್ ಆರ್ ಪೂಜಾರಿ, ಎಜೆ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರ ಡಾಕ್ಟರ್ ಕೆ ಪ್ರಶಾಂತ ಮಾರ್ಲಾ ಕಾರ್ಯಕ್ರಮಟ್ಟು ಬಿನ್ನೆರಾದಿತ್ತದ ಎಡ್ಡೆಪ್ ಬೇಕೇರ. When I came last in Mangalore also, I was very happy, and I told Shiva, because you belong to this state, you belong to this village over here. I mean to say how we came from a small village over here, and Mangalore is absolutely today a growing city, a city which is developed. So when I came last 2 years back also, when I saw now also, it's really changed a lot. So very good to see good malls, good roads, good infrastructure, and this is another one more Shiva family saloon, signature family saloon, which is open. So my best wishes to Shiva all the time. ಬಹುಶಃ ಮಂಗಳೂರಿನಂಥ ನಗರ ಇವತ್ತು ಯುವಕರಿಂದ, ಇವತ್ತು ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಇಲ್ಲಿ ಇದನ್ನು ಮೆಡಿಕಲ್ ಹಬ್, ಎಜುಕೇಷನ್ ಹಬ್ ಅಂತ ಹೇಳ್ತೇವೆ, ಹಾಗೆಯೇ ಮೆಡಿಕಲ್ ಹಬ್ ಅಂತ ಹೇಳ್ತೇವೆ. ದೇಶ ವಿದೇಶಗಳಿಂದ ಇಲ್ಲಿ ಬರುವವರಿದ್ದಾರೆ, ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ದೇಶ ವಿದೇಶಗಳಿಂದ. ಖಂಡಿತವಾಗಲೂ ಒಳ್ಳೆಯ ಅಪಾರ್ಚುನಿಟೀಸ್ ನಮ್ಮ ಮಂಗಳೂರಿನಲ್ಲಿದೆ. ಆ ಬ್ರ್ಯಾಂಡ್ಗಳು ಕೂಡ ಮಂಗಳೂರಿಗೆ ಬಂದರೆ ಮಂಗಳೂರಿನ ಮೆರಗಿಗೆ ಇನ್ನಷ್ಟು ಹೆಚ್ಚಿನ ಮೆರಗನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಖಂಡಿತ ನಮ್ಮ ಶಿವರಾಮ್ರವರ ಇವರ ಒಂದು ಗ್ರೂಪಿಗೆ ನಾನು ಶುಭ ಹಾರೈಸ್ತಿದ್ದೇನೆ. ನಂಗೆ ಬ್ಯಾಕ್ ಸಪೋರ್ಟ್ ಲೆಕ್ಕ ಮಸ್ತ್ ಆರು ಹಿಂಗೆ ಲಕ್ಕಿ ಚಾಮ್ಲ ಮನ ಬಕ ಆ್ಯಕ್ಟರ್ ಹೀರೋಯಿನ್ ಆರು ಬನ್ನಾಗ ಪಾಪ ಒರಿಯನ್ ಲೆತ್ತಾಂ ಬರ್ಪೇರು ಇಜ್ಜಿ ನಿನ್ನ ಜಲ್ವ ಆವಡು ಲಾಯಕ್ ಆವಡು ಬಂದು ಬಕ ಯುವರಾಜ್ ಸರ್, ಮೇಡಮ್ ಬೇದೇರು, ವಿಠಲ್ ಸರ್ಲ ಅದೇ ತೂರೆ ಮಸ್ತ್ ಆತ್ಮೀಯದ ನಮ್ಮದು ಜಾಸ್ತಿ ಪರಿಚಯ ಒಂಜಿ 4 ವರ್ಷದ ಪರಿಚಯ ಆಂಡಲ ಒಂಜಿ ಮನಸ್ಸು ಬನ್ನಾಗ ಒರಿಯಾಡ್ದು ಒಂಜಿ ವೈಪುಂಡು ಅಂಚ ಆರು ನಮ್ಮನ ಈತ ಆತ್ಮೀಯದ ಅದು ಮಸ್ತ್ ಹೆಲ್ಪ್ ಮಾಡಿದೇರು. ಇಂಜಿನಿಯರ್ ರೋನ್ಸ್ ಬಂಟವಲ್ಲ ನಂಗೆ ಮಸ್ತ್ ದುಮ್ಮೋಣಿಚಲ್ಲ ನಮ್ಮ ಪ್ರತಿ ಒಂಜಲ ಒಂದೇ ಕಾರ್ಯಕ್ರಮ ಪ್ರತಿ ಒಂಜಿ ಮೀಡಿಯಾಗೆ ಒಂದು ಮಾಡ್ಬಾರೆ ಆರ್ಲ ಹೆಲ್ಪ್ ಮಾಡಿದೇರು. ನಿಗುಲ್ ಮಾತೆಲ್ಲ ಬರ್ತದೆ, ಅಗಲ್ನೆಲ್ಲ ಆಶೀರ್ವಾದ ಉಂಡು. ಬಕ ನಿಗುಲ್ನ ಮಾತೆಲ್ಲ ಬರ್ತದೆ. ನಮ್ಮ ಪ್ರೋಗ್ರಾಮನ್ನು ತುಂಬ ಲೈಕ್ ಮಾಡ್ತು ಕೊರಿಯಾರು ನಿಗಲೆ ಮಾತೆಲ್ಲ ತುಂಬ ಧನ್ಯವಾದ. ಒಡಿಪು ದಕ್ಷಿಣ ಕನ್ನಡ ಜಿಲ್ಲೆಗೆ ಕರ್ತವ್ಯ ಬರ್ಪನ ಪೊಲೀಸರು ತುಳುಬಾಸೆ ಕಲ್ತಂಡ ಅಪರಾಧ ತನಿಖೆಡ್ಲ ಇಲಾಖೆಗೆ ಸಹಾಯ ಆಪನಂದ ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಂತೆರ. ಕುಡ್ಲದ ಪೊಲೀಸ್ ಕಮಿಷನರ್ ಆಫೀಸ್ ಸಭಾಂಗಣೋಡು ನಡೆದಿನ ತುಳು ಕಲ್ಪನಾ ಶಿಬಿರ ಬಕ ಸಂಸ್ಕೃತಿ ಪೊಲಬುದ ಕಾರ್ಯಾಗಾರಡು 6 ಪಾತಿರಿಯರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬಕ ಇಸೇಸ ಕಾರ್ಯಪಡೆ ಕುಡ್ಲದ ನಿಲೇಟ್ ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತದ ಇಸೇಸ ಕಾರ್ಯಪಡೆ ಕೆಲಸದ ಕ್ಲೆಗಾದ 20 ದಿನದ ತುಳು ಕಲ್ಪನಾ ಶಿಬಿರ ಬಕ ಸಂಸ್ಕೃತಿ ಪೊಲಬ್ ಮಲ್ತು ಕೊರ್ಪನ ಕಾರ್ಯಾಗಾರ ಕುಡ್ಲದ ಪೊಲೀಸ್ ಕಮಿಷನರ್ ಕಾರ್ಯಾಲಯದ ಸಭಾಂಗಣೋಡು ನಡೆತೊಂದುಂಡು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯರ ಸದಾಶಿವ ಉಳ್ಳಾಲ ಕಾರ್ಯಕ್ರಮ ಉದಿಪನ ಮಲ್ತದ ಪಾತ್ರೆಡ್ದು ತುಳು ಕಲ್ತದ ತುಳು ಭಾಷೆಡ್ ವ್ಯವಹಾರ ಮಲ್ಪನೆಡ್ದು ತುಳು ಭಾಷೆಗೆ ನನ್ನಲಾತು ಒತ್ತು ಕೊರ್ಪನ ಮರ್ಯಾದೆ ತಿಕ್ಕುನಂಜಾವಡಂದು ಎಡೆಪು ಬಯಕೆರ. ಬಹಳ ಮಹತ್ವದ ಒಂದು ಭಾಷೆ ಆಗಿದ್ಕೊಂಡು ಈ ಜಿಲ್ಲೆಯ ಸಂಸ್ಕೃತಿಯನ್ನು ಉಳಿಸಿಕೊಂಡಂತ ಭಾಷೆ. ಇವತ್ತು ತುಳುವಿನ ಬಗ್ಗೆ ಮಕ್ಕಳಿಗೆ ಕೂಡ ವಿಶೇಷ ಅಧ್ಯಯನ ಮಾಡಿಸಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಹೈಸ್ಕೂಲ್ ಮಕ್ಕಳಿಗೆ
ಕನ್ನಡದ ಲಿಪಿಯಲ್ಲಿ ತುಳು ಭಾಷೆಯ ಇದನ್ನು ಕಲಿಸುವಂತ ವ್ಯವಸ್ಥೆ ಕೂಡ ಇದೆ. ಕುಡ್ಲದ ಪೊಲೀಸ್ ಕಮಿಷನರ್ ಬೊಕ ವಿಶೇಷ ಕಾರ್ಯಪಡೆತ ಡಿಐಜಿಪಿ ಸುಧೀರ್ ಕುಮಾರ್ ರೆಡ್ಡಿ ಪಾತ್ರೆಡ್ದು ದಕ್ಷಿಣ ಕನ್ನಡ ಬೊಕ ಉಡುಪಿ ಜಿಲ್ಲೆಲೆಡ್ ಊರದ ಬಾಸಲಿನ ಹೆಚ್ಚಾದ ಗಳಸುವೆರ ಅಂಚಾದ ಮುಲ್ಪ ಕರ್ತವ್ಯಕ್ಕೆ ಬರ್ಪುನ ಪೊಲೀಸರಿಗೆ ಕೆಲವೊಂಜಿ ಸಮಸ್ಯೆ ಹಾಕೊಂಡು ಅಪಗ ನಮ್ಮಕ್ಳು ಪನ್ಪುನ ಮನಸ್ಸು ಬರ್ಪುಜಿ ಊರ್ದಕ್ಕುಲ್ಲ ನಮ್ಮಕ್ಳಂದು ಒತ್ತೊನುಜರು ಅಂಚಿನ ಪೊರ್ತುಡು ತುಳು ಬಾಸನ ಕಂತನ ಸಂಸ್ಕೃತಿದ ಪೊಲಪುಲ ಹಾಕೊಂಡು ಎಂಕುಲ್ಲ ಅಕ್ಲನ ಒಟ್ಟಿಗೆ ಒರಿಯಾಪ ಒಂದು ಅಪರಾಧ ತನಿಖೆದ ಪೊರ್ತುಡ್ಲ ಸಹಾಯ ಹಾಕೊಂಡು ಅಪರಾಧಿಲಿಗೆ ಆರೋಪಿಲಿಗೆ ಅಕ್ಲನೇ ಆಯ್ನ ಭಾಷೆ ಪಂಡ ಅರ್ಥ ಹಾಕೊಂಡು ಅಕ್ಲನ ಬೇನೆ ತೆರೆಯೋ ನೋಡಾಂಡ ಅಕ್ಲನ ಭಾಷೆ ಕಲ್ಪಡೊಂದು ಪಂಡಿರ. ನಮಗೆ ಲೋಕಲ್ ನಾಲೆಜ್ ಕಂಪ್ಲೀಟ್ ಆಗಿರ್ತದೆ. ಸಮಸ್ಯೆ ಆಗತ್ತೆ, ಸಮಸ್ಯೆ ನಾವು ಸಮಸ್ಯೆ ನಿವಾರಿಸಲಿಕ್ಕೆ ಪ್ರತಿ ಪ್ರಯತ್ನ ಮಾಡ್ತೀವಿ. ಆದರೂ ಕೂಡ ಏನೋ ಒಂದು ಆಗ್ತದೆ. ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ 20 days ಎಲ್ಲರಿಗೂ ಅವಕಾಶ ಸಿಗಲ್ಲ. ಗೆಟಿಂಗ್ ಗುಡ್ ಆಪರ್ಚುನಿಟಿ. ಒಂದು ಬುಕ್ ನಿಮಗಾಗಿ ಬರೆದು ಹೊಸಬರಿಗೆ ಏನು ಗೊತ್ತಿಲ್ಲ ಅವರಿಗೆ ಸಿದ್ದು ಕೇಳ್ಕೊಡ್ಬೇಕು ಅಂತ ಹೇಳಿ ಬರೆದಂಥ ಒಂದು ಬುಕ್ ಅವರೇ ಬಂದು ನಮಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ತುಳು ಅಕಾಡೆಮಿಯಿಂದ. ನಮ್ಮ SCF ಪರವಾಗಿ DGS ಪರವಾಗಿ ಎಲ್ಲರ ಪರವಾಗಿ ಕೂಡ ತುಳು ಅಕಾಡೆಮಿಗೆ ಧನ್ಯವಾದಗಳು ತಿಳಿಸ್ತೇನೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರ್ಕಾರ್ಯರ ತಾರ್ನಾಥಗಟ್ಟಿ ಕಾಪಿಕಾಡ್ ಪಾತ್ರೆಡ್ದು ಭಾಷೆ ಕಲ್ಪನ ಊರ್ದ ಸಾಂಸ್ಕೃತಿಕ ಬದುಕದ ಪೊಲಮಲ್ತು ಕೊರ್ಪಣೊಂದು ಪಂಡಿರ. ಇದರ ಆಶಯ ಏನು ಅಂತ ಹೇಳಿದ್ರೆ, ಈ ನೇಮ ಅಥವಾ ಕೋಲವನ್ನು ನಡೆಸುವವ ಯಾರು ಗುತ್ತಿನ ಮನೆ ಹೊಂದಿರ್ತಾರೆ ಅಥವಾ ಊರಿನ ಸಮಿತಿಯವರು ಇರ್ತಾರೆ, ಅವರು ನೀವು ಎಲ್ಲರನ್ನು ಕರಿಬೇಕು ಅಂತ ಅದರ ಆಶಯ. ಹಾಗಾಗಿ ಇವೆಲ್ಲವೂ ನಮ್ಮ ಪರಂಪರೆಯಲ್ಲಿ ನಡ್ಕೊಂಡು ಬಂದದ್ದು. ಹಾಗಾಗಿ 98% ಜನ ಇವತ್ತಿಗೆ ಕೂಡ ಎಲ್ಲರೊಳಗೆ ಜೊತೆಗೆ ಬೆರೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಈ ಒಂದು ಪರಂಪರೆ ಕೂಡ ಕಾರಣ ಆಗಿದೆ. ವಿಶೇಷ ಕಾರ್ಯಪಡೆದ ಪ್ರಭಾರ ಡಿವೈಎಸ್ಪಿ ಬೆಳ್ಳಿಯಪ್ಪ ಕೆಯು ಕಾನೂನು ಎಡ್ಡೆ ವ್ಯವಸ್ಥೆದ DCP ಮಿಥುನ್ ಎಚ್ಎನ್ ಉದಿಪನಲ್ಲಿ ಸ್ಥಿತ್ಯರ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡೀಲ್ ಹಿಂದೂ ಯುವ ಸೇನೆ ಸೂರ್ಯನಾರಾಯಣ ಶಾಖೆ ಮರೋಳಿ ಬಕ ಬೇತೆ ಬೇತೆ ಸಂಘ ಸಂಸ್ಥೆಯಲ್ಲಿನ ಒಟ್ಟು ಸೆರಿಗೆಡ ಕುಡ್ಲದ ಮರೋಳಿಡ ಧರ್ಮದ ಆರೋಗ್ಯ ಪರೀಕ್ಷೆ ಬಕ ನೆತ್ತಿರ್ದಾನ ಶಿಬಿರ ನಡೆತಂಡ. ಹಿಂದೂ ಯುವ ಸೇನೆ ಸೂರ್ಯನಾರಾಯಣ ಶಾಖೆ ಮರೋಲಿ ಕುಡ್ಲ, ಗ್ರಾಮ ಸಮಿತಿ ಮರೋಲಿ, ಶ್ರೀರಾಮ ಭಜನಾ ಮಂದಿರ ಮರೋಲಿ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡೀಲ್, ಲಯನ್ಸ್ ಕ್ಲಬ್ ಕುಡ್ಲ ಆದಿತ್ಯ ఒక ಬೇತೆ ಸಂಘ ಸಂಸ್ಥೆಲನ ಜತೆ ಸೇರಿಗಿಡ ಏನಪಯ್ಯ ಆಸ್ಪತ್ರೆ ದೇರ್ಲಕಟ್ಟೆದ ಎಡೇನ ತೆರಿನ ವೈದ್ಯ ಕೂಟದ ಕ್ಲೇಡ್ದ ಧರ್ಮದ ಆಯುರ್ವೇದ ಆರೋಗ್ಯ ಪರೀಕ್ಷೆ ಕೂಲಿಗೆ ಮರ್ದು ಬಕ ನೆತ್ತಿರ್ದಾನ ಶಿಬಿರ ನಡೆತಂಡ. ಪರಿಸರದ ಊರ್ದ ಪಾಕ ಜನ ಈ ಶಿಬಿರದ ಪ್ರಯೋಜನದೆ ತೊಂಡೆರ. ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಮರ್ಯಾದೆ ಗುರುಕಾರ್ಯರ KP ಶೆಟ್ಟಿ ತುಡರ ಪುಲ್ಪುಪತ್ತಾದ ಧರ್ಮದ ಶಿಬಿರಗೂ ಚಾಲನೆ ಕುರಿಯರ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರ ಚಿತ್ತರಂಜನ್ ಬೋಳರ ಪಾತಿರ್ದು ಒಂಜಿ ಶಿಬಿರದ ಪಿರೋಡು ಪಾಕಜನತ ಶ್ರಮ ಉಂಡು ಐತಾರ ರಜತ ದಿನ ಆದಿತ್ತಂಡಲ ಮಾತೆರ್ನಲ ಎಡ್ಡಿಪುಗಾದಾಕ್ಲು ತಂಕ್ಲಿನ ಪೊರ್ತುನ ದೆತ್ತದಿದ್ದು ಸಹಕಾರ ಕೊರೊಂದುಲೆರ ಬಡವಿರಿಗೆ ಸಹಾಯ ಕೊರ್ಪನ ವಿಚಾರುಡು ಆತ್ಮಶಕ್ತಿ ಏಪಲ ದುಂಬುಂಡೊಂದು ಪಂಡೆರ. ದುಂಬುದ ಕಾರ್ಪೊರೇಟರ್ ಕೇಶವ ಮರೋಳಿ, ಶ್ರೀರಾಮ ಭಜನಾ ಮಂದಿರದ ಗುರುಕಾರ್ಯರ ರುಕ್ಮಯ್ಯ ದೇವಾಡಿಗ, ಹಿಂದೂ ಯುವ ಸೇನೆದ ಯಶೋಧರ ಚೌಟ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಒತ್ತು ಗುರುಕಾರ್ಯರ ನೇಮಿರಾಜ್ ಈ ಪೊರ್ತುಡಿತ್ತೆರ. ಗಂಟು ಬೇನೆ ಮೈಕೈ ಬೇನೆ ಹವಿ ಗೊತ್ತಾಕಲು ಈಗ ಮುಖ್ಯವಾದ ಬೋಡಾಪನ ಜನ ಇಂಜಿನ ಚಿಕಿತ್ಸೆಯಿಂದ ಆಯ್ತಾ ಇನಿ ಮೂಲ ನಿಕಲು ದೊತ್ತನ್ನ ಚಿಕಿತ್ಸೆ ಹತ್ತಂದೆ ಆಯ್ತು ದುಂಬಗು ಬೋಡಿತ್ತಂದ ಈ ಆಸ್ಪತ್ರೆ ಮೂಲಕ ನಿಕ್ಲಿಗೆ ಅದು ಗ್ರೀನ್ ಕಾರ್ಡ್ ಕೊಡ್ತೀರಿ ನಿಕ್ಲಿಗೆ ಒಂದು ಆಸ್ಪತ್ರೆ ಉಚಿತವಾದ ಆಯ್ತಾ ಚಿಕಿತ್ಸೆ ಪರಪರಂಜಿನ ಪ್ರಯೋಜನ ಈ ಶಿಬಿರ ಉಂಟು. ಆತೆ ಹತ್ತು ಇನಿ ರಕ್ತದಾನದ ಬಗ್ಗೆ ಬಂದ್ಕೊಂಡ ಇನಿ ಒಂದು ಹಿಂದೂ ಯುವ ಸೇನೆ ಸಾಂಕೇತಿಕವಾದ ಒಪ್ಪಿನಿ ದಯಗೊಂಡ ಇನ್ನೊಂದು 500 ಜನ ಇನಿ ರಕ್ತದಾನ ಮಾಡ್ತೀರಿ ಅಂಡ ಹಿಂದೂ ಯುವ ಸೇನೆ ಹಂಚತ್ತು ನಿರಂತರವಾದ ಏರೆಗ ರಕ್ತ ಬೋಡೋದು ಬಂದಾಗ ಅಕ್ಲನೇ ಇನ್ನೊಂದು ಗ್ರೂಪ್ ಉಂಟು ಆಯ್ತ ಮೂಲಕ ನಿರಂತರವಾದ ರಕ್ತದಾನ ಮಾಡ್ಕೊಂಡ ಸಂಸ್ಥೆ ಹಿಂದೂ ಯುವ ಸೇನೆ. ಇಂಕೊಂದು ಖುಷಿ ಆಗ್ಕೊಂಡ ಇನಿ ಲಯನ್ಸ್ ಕ್ಲಬ್ ಎಂಗಳೊಟ್ಟಿಗೆ ಓಲು ಕಾರ್ಯಕ್ರಮ ಅಕ್ಕಳು ಎಂಗಳೊಟ್ಟಿಗೆ ಬಂದ್ಪೇರು ಎಂಕುಲ್ಲ ಈಗಲೂ ಕನ್ನಡ ಕೈಯರೇ ಬೋರ್ಡ್ ಬಲ್ಲೆ ಎಂಕುಲ್ ನಿಗಳೊಟ್ಟಿಗೆ ಬಂದು ಕನ್ನಡ ಕೈಗೆ ಉಚಿತವಾದ ಕೊರ್ಪ ಇನ್ನು ಆದಿತ್ಯದ ಅಧ್ಯಕ್ಷರು ಬಂದಿರು ನನಾತೆಗಳು 2-3 ಶಿಬಿರ ಕೊರಲೆ ಎಂಕುಲ್ ನಿಗಳೊಟ್ಟಿಗೆ ಬರ್ಪ ಮಾಡೋದು ದಯಗೊಂಡ ಎಂಕುಲು ಮನ್ಪುರ ಶಿಬಿರ ಇಲ್ಲಿ ಒಂಜಿ ದಿನ ಕತ್ತು ನನ್ನ ದುಂಬದ ವರ್ಷ ಮನ್ಪಾಡ ಎಂಕುಲಿಗಳೊಟ್ಟಿಗೆ ಸದಾ ಎಂಗಳೊಟ್ಟಿಗೆ ಉಲ್ಲ ಮನ್ಪುರ ಪಾತ್ರೆದೊಟ್ಟಿಗೆ ಪಕ್ಕಿಲೆನ್ ತೂಪುನೆಡ್ದು ಮಾನಸಿಕ ನೆಮ್ಮದಿದ ಒಟ್ಟುಗು ಪ್ರಕೃತಿದ ಒಟ್ಟುಗೆ ಎಡ್ಡೆ ಸಂಬಂಧ ತಾಪನೆಗೆ ಸಾಧ್ಯ ಆಪುನಂದು ಉಡುಪಿಗೆ ಬನ್ನಿ ಕೂಟದ ಡಾಕ್ಟರ್ ಗಣೇಶ್ ಪ್ರಸಾದ್ ಜಿ ನಾಯಕ್ ಪಂತೆರ. ಒಡಿಪು ಜಿಲ್ಲೆದ ಹೇರೂರುಡು ಉಡುಪಿಗೆ ಬನ್ನಿ ಕೂಟ ನಡಪಾಯಿನ ಪಕ್ಕಿಲೆನ್ ತುಪ್ಪನ ಕಾರ್ಯಕ್ರಮದ ಪೊರ್ತುಡ 6 ಪಾತಿರಿಯರು. ಉಡುಪಿಗೆ ಬನ್ನಿ
ಒಡಿಪುಗು ಬಲಿಕೂಟದ ನಿಲಿಟ್ಟು ಒಡಿಪು ಜಿಲ್ಲೆದ ಹೇರೂರುಡು ಪಕ್ಕಿಲೆನ್ ತುಪ್ಪನ ಕಾರ್ಯಕ್ರಮ ನಡೆತಂಡ ಸುತ್ತಮುತ್ತದ ಪರಿಸರಡು ಒಂಜಿಗಡ್ಡೆದ ಹೊರತು ನಡೆತೊಂದು ಪೋದು ಪರಿಸರ ಉಮೇದ್ದಕ್ಲು 32 ಜಾತಿದ ಅಶ್ಪತೈನ್ ಪಕ್ಕಿಲೆನ ಪಟ್ಟಿ ಮಲ್ತೇರ ಏಷ್ಯನ್ ಫಾರ್ಮ್ ಸ್ವಿಸ್ಟ್ ಏಷ್ಯನ್ ಓಪನ್ ಬಿಲ್ ಫ್ಲಮ್ ಹೆಡ್ಡೆಡ್ ಪ್ಯಾರಾಕೇಟ್ ವರ್ನಲ್ ಹ್ಯಾಂಗಿಂಗ್ ಪ್ಯಾರೆಟ್ ಸೇರ್ನಂಚ 32 ಜಾತಿದ ಪಕ್ಕಿಲೆಂತುಯೇರ ಕಾರ್ಯಕ್ರಮದ ಬಗ್ಗೆಟ್ಟು ಒಡಿಪುಗು ಬಲಿಕೂಟದ ಸದಸ್ಯರ ಡಾಕ್ಟರ್ ಗಣೇಶ್ ಪ್ರಸಾದ್ ಜಿ ನಾಯಕ್ ಪಾತಿಡ್ದು ಪಕ್ಕಿಲೆನ್ ತುಪ್ಪನೆರ್ದು ಮಾನಸಿಕ ನೆಮ್ಮದಿದ ಒಟ್ಟುಗು ನಮಡ ಪ್ರಕೃತಿದ ಬಗ್ಗೆಟ್ಟು ಎಡ್ಡೆ ಸಂಬಂಧ ತಾಪನೆಗೆ ಸಾಧ್ಯ ಆಪುಂಡು ಎಡ್ಡೆ ತಿರವಾಯಿನ ತಿರ್ಗಾಟ ಉದ್ಯಮಗೂ ಉಮೇದ್ ಸಾಧ್ಯ ಅಂದು ಪಂಡಿರ ಪಕ್ಕಿಲೆನ ಸ್ವಭಾವ ತೆನಸು ಕ್ರಮ ಒಕ್ಕ ಗುಣಲಕ್ಷಣ ಬಗ್ಗೆಟ್ಟು ಕುಂದಾಪುರದ ಸುಮಂತ್ ಮಾಹಿತಿ ಕುರಿಯರ ಗಿರೀಶ್ ಆಚಾರ್ ಶ್ರೀಕಾಂತ್ ಪೂಜಾರಿ ಬಕ ಕೂಟದ ಸದಸ್ಯರು ಮಾತ ಒಟ್ಟುಗಿದ್ದೆರ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಮೆಸ್ಕಾಂದ ಬಂಟ್ವಾಳ ನಂಬರ್ 1 ಬೊಕ ರಡ್ಡು ಒತ್ತು ವಿಭಾಗ ಸುತ್ತದ ಜನಸಂಪರ್ಕ ಸಭೆ ಬಿಸಿ ರೋಡ್ದ ಮೆಸ್ಕಾನ್ ಭವನಡು ನಡೆತಂಡ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಮೆಸ್ಕಾಂದ ಬಂಟ್ವಾಳ ನಂಬರ್ 1 ಬೊಕ ರಡ್ಡು ಒತ್ತು ವಿಭಾಗ ಸುತ್ತದ ಜನಸಂಪರ್ಕ ಸಭೆ ಬಿಸಿ ರೋಡ್ದ ಮೆಸ್ಕಾನ್ ಭವನಡು ಅಟ್ಟಣೆ ಮಲ್ತದಿತ್ತೆರ ಕಾರ್ಯತ್ವವನ್ನ ಪ್ರಭಾರ ಇಂಜಿನಿಯರ್ ಸಂತೋಷ್ ನಾಯಕ್ ಕರೆಂಟ್ ಗಲಸುನಕ್ಲ ಸಲಹೆ ಸೂಚನೆ ದೂರ್ಲೆಂದೆ ತೊಂದು ಈ ಬಗೆಟ್ ಮೇಲ್ಮಿತ್ತ ಅಧಿಕಾರ್ಲೆನ ಗುಮನೋ ಕನತದ ಪರಿಹಾರ ಮಲ್ತು ಕೊರ್ಪುನೊಂದು ಪಂಡ್ಯರ ಕರೆಂಟ್ ಗಲಸುನಕ್ಲ ಪರವಾದ ಲಕ್ಷ್ಮೀನಾರಾಯಣ ಪಾತಿರ್ದ ಮೆಸ್ಕಾಂ ಸಾರ್ವಜನಿಕರೆರ್ದು ಮಾತೆಲ್ನ ಪಡೆಯೊಂದುಂಡು ಆಂಡ ಸಾರ್ವಜನಿಕರಿಗೆ ನಿಕ್ಲನ ಕೊಡಿಗೆ ಎಂಚಿನಾಂದು ಪ್ರಶ್ನೆ ಪಾಡ್ದು ಆಫೀಸ್ಗೆ ಬರ್ಪನಕ್ಲೆಡ್ ಏರ್ ಕಾಯಂ ಏರ್ ಗುತ್ತಿಗೆ ಕೆಲಸದಕ್ಲೊಂದು ಗೊತ್ತಾಪುಜಿ ಪೊರ್ತುಗು ಸರಿಯಾದ ಕೆಲಸದಕ್ಲು ಬರ್ಪುಜೇರ್ ಸಾರ್ವಜನಿಕರನ ದುಡ್ಡುಗೂ ನ್ಯಾಯ ತಿಕ್ಕೊಂದಿಜ್ಜಿ ಕಂಬ ಪಾಡ್ನೇರ್ದು ಬತ್ತಿನ ಮಾತಾ ಕೆಲಸ ಮುಟ್ಟಲ ನಿಯಮ ಪಾಲನೆ ಆಪುಂಡ ಪನ್ಪನೇಕ್ ಗುಮನದಿದ್ದು ಆಫೀಸ್ಗೆ ಸಿಸಿ ಕ್ಯಾಮೆರಾ ಬಯೋಮೆಟ್ರಿಕ್ ಪಾಡ್ಯರ ಒತ್ತಾಯ ಮಲ್ತದ ತಾಂತ್ರಿಕ ಕೋರ್ಸ್ ಮಲ್ಪಂದಿನಕ್ಲೆನ ಇಂಜಿನಿಯರ್ ಮಲ್ಪಡೆ ಎಂದು ಪಂಡ್ಯರ ಜೆರಾಲ್ಡ್ ಡಿಸೋಜಾ ಪನ್ಪನಾರ್ ಪಾತಿರ್ದ ತಲಪಾಡಿ ಸ್ಟೇಷನ್ ಹಿಡ್ದು ಪರ್ಪನ ನೀರುವುದು ಗವನ ತಾವರೆಗೂ ಕರೆಂಟ್ ಜಂತಿಗಾದ ಪೈಪ್ ಪಾಡ್ನ ರೀತಿ ಸರಿ ಇಜ್ಜಿ ಎಲ್ಲದಾಲ ಅವಘಡ ಅಂಡ ಏರ್ ಜವಾಬ್ದಾರಿಯಿಂದ ಪ್ರಶ್ನೆ ಪಾಡಿಯರ ಸಾರ್ವಜನಿಕರ ಬೇತೆ ಬೇತೆ ಸಮಸ್ಯೆಲೇನ ಅಭಿಪ್ರಾಯಲೆಂದುಂಬುದು ಕರರಸಾನಿ ಬಸವಂತನ ತಾಣದ ಎದುರು ಹೈ ವೋಲ್ಟೇಜ್ ವೈರರ್ ದಾಪನ ಸಮಸ್ಯೆ ಬಗೆಟ್ಟು ತೂರಿಯರ ಕಾರ್ಯತ್ವವನ್ನ ಸಹಾಯಕ ಇಂಜಿನಿಯರ್ ಲೈನ ನಾರಾಯಣ ಭಟ್ ಸುಬ್ರಹ್ಮಣ್ಯ ಪ್ರಸಾದ್ ಸಭೆಟಿತ್ತೇರ ಬಜಪೆ ಬಂಟರ್ನ ಸಂಘದ ಹೊಸ ಗುರ್ಕಾರ್ಯರಾಯನ ಕರಂಬಾರು ಪಡುಮನೆ ವೇಣುಗೋಪಾಲ ಶೆಟ್ಟಿ ಬೊಂಬ ಹಿಡ್ದು ಕುಡ್ಲಗ್ ಬತ್ತಿನ ಪೊರ್ತುಡು ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನವಂತನ ತಾನೋಡು ಅರೆನ ಗಡ್ದಡು ಎತ್ಕೊಂಡು ಊರುಗೂ ಲೆತೊಂದು ಬತ್ತೇರ ಬಜಪೆ ಬಂಟರ್ನ ಸಂಘದ ಹೊಸ ಗುರ್ಕಾರ್ಯರಾಯನ ಕರಂಬಾರು ಪಡುಮನೆ ವೇಣುಗೋಪಾಲ ಶೆಟ್ಟಿ ಬೊಂಬ ಹಿಡ್ದು ಕುಡ್ಲಗ್ ಬತ್ತಿನ ಪೊರ್ತುಡು ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನವಂತನ ತಾನೋಡು ಅರೆನ ಆರತಿ ಪಥದ ಗಡ್ದಡು ಎತ್ಕೊಂಡೆರ ಅಲ್ಪಡ್ದು ಪೊರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಗೂ ಪೋದು ಪೂಜೆ ಸಂದಾಯರ ಐದು ಬೊಕ್ಕ ನೆಲ್ಲಿದಡಿ ಗುತ್ತದ ಧರ್ಮ ಚಾವಡಿಗೂ ಪೋದು ಇಸೇಸ ತಂಬಿಲ ಕರಿಪಾದ ಆಶೀರ್ವಾದ ನಟ್ಕೊಂಡೆರ ಕರಂಬಾರು ಕೋಡ್ದಬ್ಬು ದೈವಸ್ಥಾನಗೂ ಪೋದು ಪ್ರಾರ್ಥನೆ ಮಲ್ತೆರ ಬಜಪೆ ಬಂಟರ್ನ ಸಂಘದ ನಾಯಕರು ಕೋಡ್ದಬ್ಬು ದೈವಸ್ಥಾನ ಸಮಿತಿದಕ್ಲು ಸಾರಬರಿ ಧೂಮಾವತಿ ದೈವಸ್ಥಾನ ಸಮಿತಿದಕ್ಲು ವೇಣುಗೋಪಾಲ ಶೆಟ್ಟಿಯರ್ನ ಆತ್ಮೀಯ ದೋಸ್ತಿಲು ಅಭಿಮಾನಿಲು ಕೇಂಜಾರ್ ಗ್ರಾಮದಕ್ಲು ಮಾತ ಒಟ್ಟು ಸೇರ್ದು ವೇಣುಗೋಪಾಲ ಶೆಟ್ಟಿಯರ ನೇತ್ಕೊಂದು ಎಟ್ಟಿಪು ಬೈಕೇರ ವೇಣುಗೋಪಾಲ ಶೆಟ್ಟಿ ಥಾನೆ ಬಂಟರ್ನ ಸಂಘದ ದುಂಬುದ ಗುರ್ಕಾರ್ಯರಾದಿತ್ತದ ಸಮಾಜ ಸೇವೆ ಮಲ್ತೊಂದು ಸಂಘನು ಸಮರ್ಥವಾದ ದುಂಬು ಕೊನೆಯನಾರು ಇತ್ತ ಪುಟ್ಟೂರ್ದ ಬಂಟರ್ನ ಸಾರಥಿ ಅವಂದುಲ್ಲೇರ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಡು ತಾಂಬೂಲ ಪ್ರಶ್ನೆಡು ತಿರಿಪಾಯಿನಂಚ ದೇವ್ಯರ್ನ ಪ್ರೀತ್ಯರ್ಥ ವಾಸ್ತು ಪೂಜೆ ಪ್ರಾಯಶ್ಚಿತ್ತ ಹೋಮ ಬೊಕ್ಕ ಮಾತಾ ದೇವಿರೆಗೆ ಕಲಶಾಭಿಷೇಕ ಕಾರ್ಯಕ್ರಮಲು 3 ದಿನ ನಡೆತಂಡ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಡು ತಾಂಬೂಲ ಪ್ರಶ್ನೆಡು ತಿರಿಪಾಯಿನಂಚ ದೇವ್ಯರ್ನ ಪ್ರೀತ್ಯರ್ಥ ವಾಸ್ತು ಪೂಜೆ ಪ್ರಾಯಶ್ಚಿತ್ತ ಹೋಮ ಬೊಕ್ಕ ಮಾತಾ ದೇವಿರೆಗೆ ಕಲಶಾಭಿಷೇಕ ಕಾರ್ಯಕ್ರಮಲು 3 ದಿನ ನಡೆತಂಡ ದೇರೇಬೈಲ್ ವಿಠಲದಾಸ ತಂದ್ರಿಯರ್ನ ಪೌರಾಹಿತ್ಯಡು ಸುರುತ ದಿನ ವಾಸ್ತು ಪೂಜೆ ವಾಸ್ತು ರಕ್ಷೋಗ್ನ ಹೋಮ ಮಹಾ ಸುದರ್ಶನ ಹೋಮ ದಿಕ್ಪಾಲ ಬಲಿ 2ನೇ ದಿನ ಅದ್ಭುತ ಶಾಂತಿ ಹೋಮ ಶಾಂತಿ
ಪ್ರಾಯಶ್ಚಿತ್ತ ಹೋಮ ಪರಿವಾರ ದೇವತಲೈನ ಮಹಾಗಣಪತಿ ದುರ್ಗಾ ಪರಮೇಶ್ವರಿ ಬೊಕ ಧರ್ಮ ಶಾಸ್ತಾರ ಸನ್ನಿಧಿಲೆಡ್ ಪ್ರಧಾನ ಹೋಮ ಸೇರಿದ 40 ಕಲಶಾಭಿಷೇಕ ಮಹಾಪೂಜೆ ರಾತ್ರಿ ಮಹಾಗಣಪತಿ ದೇವರಿಗೆ ಸಾಮೂಹಿಕ ರಂಗಪೂಜೆ ಮೂಜನ ದಿನ ಮಂಜುನಾಥ ದೇವರಿಗೆ ಪ್ರಧಾನ ಹೋಮ ದ್ರವ್ಯ ಸೇರಿದ 100 ಕಲಶಾಭಿಷೇಕ ಮಹಾಪೂಜೆ ನಡಪಾಯಿರ. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಡಾಕ್ಟರ್ ಎ.ಜೆ. ಶೆಟ್ಟಿ ದಿಲ್ರಾಜ್ ಆಳ್ವ ಸೇರ್ನಂಚ ಟ್ರಸ್ಟಿಲುಬ ಭಕ್ತಿಯರ ಮೂಜಿ ದಿನದ ಕಾರ್ಯಕ್ರಮ ಪಾಲ್ಗೊಂಡಿರ. ಕುಡ್ಲದ ಎಜೆ ಮೆಡಿಕಲ್ ಕಾಲೇಜ್ಡ್ 11ನೇ ವರ್ಲ್ಡ್ ಅಕಾಡೆಮಿಕ್ ಕಾಂಗ್ರೆಸ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಪನ್ಪನ ಅಂತಾರಾಷ್ಟ್ರೀಯ ಸಮ್ಮೇಳನ ನಡತೊಂದಿತ್ತದ ಅಕ್ಟೋಬರ್ 30 ಬಯ್ಯ 5 ಗಂಟೆಗೆ ಸಮ್ಮೇಳನ ಉದಿಪನಾಪಣಂದು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಪಂತೆರ. ಕುಡ್ಲದ ಎಜೆ ಆಸ್ಪತ್ರೆ ಬಕ ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಸುದ್ದಿಕೊಟ್ಟು ಪಾತಿರ್ದ ಸಂಸ್ಥೆಡ ನವೆಂಬರ್ 2 ಮುಟ್ಟ 11ನೇ ವರ್ಲ್ಡ್ ಅಕಾಡೆಮಿಕ್ ಕಾಂಗ್ರೆಸ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಪನ್ಪನ ಅಂತಾರಾಷ್ಟ್ರೀಯ ಸಮ್ಮೇಳನ ನಡತೊಂದುಂಡು ಲೋಕಧರ್ಮದ ತುರ್ತು ವೈದ್ಯಕೀಯ ತಜ್ಞರು ಸೇರಿನಂಚ 800 ದುರ್ದುಲ ಹೆಚ್ಚ ಪ್ರತಿನಿಧಿಗಳು ಬಕ ಅಷ್ಪುರ್ದುಲ ಹೆಚ್ಚ ಅಂತಾರಾಷ್ಟ್ರೀಯ ಶಿಕ್ಷಕ ಸದಸ್ಯರು ಪಾಲ್ಗೊಳ್ಳುತ್ತಿರುವೆರೆಂದು ಪಂಡೆರ. ಅಕ್ಟೋಬರ್ 31 ಬಯ್ಯ 5 ಗಂಟೆಗೆ ಎಜೆ ಮೆಡಿಕಲ್ ಕಾಲೇಜ್ಡ್ ಸಮ್ಮೇಳನದ ಉದಿಪನ ಸಮ್ಮೇಳನ ಸಂಬಂಧ ಬೇತೆ ಬೇತೆ ಕಾರ್ಯಕಾರಲು ಅಕ್ಟೋಬರ್ 29 ನಡತುನುಂಡು. ಎಜೆ ಆಸ್ಪತ್ರೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್, ಕೆಎಂಸಿ, ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜ್, ಎನಪಯ್ಯ ಮೆಡಿಕಲ್ ಕಾಲೇಜ್, ಕಣಚೂರು ಮೆಡಿಕಲ್ ಕಾಲೇಜ್ಲೆಡ್ ಕಾರ್ಯಕಾರ ನಡತೊಂದುಂಡು ಪಂಡೆರ. ಸಮ್ಮೇಳನದ ಇದ್ಕೊನ್ನ ಸಮಿತಿದ ಗುರ್ಕಾರ್ಯರ ಡಾಕ್ಟರ್ ಸಂತೋಷ್ ಸೋನ್ಸ್ ಸಮ್ಮೇಳನದ ಇವರ ಕುರಿಯರ. ಸಮ್ಮೇಳನದ ಮುಖ್ಯ ಶೈಕ್ಷಣಿಕ ಅಧಿಕಾರಿ ಡಾಕ್ಟರ್ ಸಾಗರ್ ಗಾಲ್ವಾಂಕರ್, ಪ್ರಧಾನ ಕಾರ್ಯಂತರ ಡಾಕ್ಟರ್ ವಿಮಲ್ ಕೃಷ್ಣನ್ ಪಿಳ್ಳೈ, ಸಂಘಟನಾ ಕಾರ್ಯಂತರೈನ ಡಾಕ್ಟರ್ ನಿಖಿಲ್ ಶೆಟ್ಟಿ, ಡಾಕ್ಟರ್ ರಯನ್ ಫೆರ್ನಾಂಡಿಸ್ ಸುದ್ದಿ ಕೊಟ್ಟಿದ್ದಾರೆ. ವರ್ಲ್ಡ್ ಕಾಂಗ್ರೆಸ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ 2025 ಕಾಂಗ್ರೆಸ್ ಕಾನ್ಫರೆನ್ಸನ್ನು ನಾವು ಮಂಗಳೂರಿನಲ್ಲಿ ಆಯೋಜಿಸಿದ್ದೇವೆ. ಆದಿತ್ಯವಾರ ತನಕ ಈ ಒಂದು ಕಾನ್ಫರೆನ್ಸ್ ನಡೀತಾ ಇದೆ. ಈ ಕಾನ್ಫರೆನ್ಸ್ನ ವಿಶೇಷತೆ ಏನಂತ ಹೇಳಿದ್ರೆ, ನಾವು ಎಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಒಂದುಗೂಡಿಸಿ ಈ ಒಂದು ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಕೂಡ ಬೇರೆ ಬೇರೆ ಥರದ ವರ್ಕ್ಶಾಪ್ಗಳು ನಡೆಸ್ತಾ ಇದ್ದು, ಹಾಗೂ ಮೇನ್ ಕಾನ್ಫರೆನ್ಸ್ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಶುಕ್ರವಾರದಿಂದ ಶುರುವಾಗ್ತಾ ಇದೆ. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ದುಬೈ ಬಕ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಒಂದು ಒಟ್ಟಾದ ದಿವನ್ನ 4ನೇ ವರ್ಷದ ದುಬೈ ಗಡಿನಾಡ ಉತ್ಸವ 2025 ದುಬೈದ ಊದುಮೇತಾದ ಗ್ಲೆಂಡೇಲಾ ಅಂತಾರಾಷ್ಟ್ರೀಯ ಶಾಲೆದ ಸಭಾಂಗಣಡು ನಡೆತಂಡ. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ದುಬೈ ಬಕ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಒಂದು ಒಟ್ಟಾದ ದಿವನ್ನ 4ನೇ ವರ್ಷದ ದುಬೈ ಗಡಿನಾಡ ಉತ್ಸವ 2025 ದುಬೈದ ಊದುಮೇತಾದ ಗ್ಲೆಂಡೇಲಾ ಅಂತಾರಾಷ್ಟ್ರೀಯ ಶಾಲೆದ ಸಭಾಂಗಣಡು ನಡಪಾಯಿರ. ಕರ್ನಾಟಕ ಜಾನಪದ ಪರಿಷತ್ ಕುಡ್ಲದ ಗುರ್ಕಾರ್ಯರು ಪ್ರವೀಣ್ ಕುಮಾರ್ ಕೊಡಿಯಾಲಬೈಲ್ ಚೆಂಡೆ ಬಿಟ್ಟುದು ಕಾರ್ಯಕ್ರಮ ಉದಿಪನ ಮಲ್ತೆರ. ವಾಸು ಶೆಟ್ಟಿ ದುಬೈ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಗಲ್ಫ್ ಘಟಕಲನ ಮುಖ್ಯ ಸಂಚಾಲಕರ, ಅಶ್ರಫ್ ಶಾ ಮಾಂತೂರು ದುಬೈ ಘಟಕದ ಮರ್ಯಾದಿ ಗುರ್ಕಾರ್ಯರು ಇಬ್ರಾಹಿಂ ಖಲೀಲ್, ಗುರ್ಕಾರ್ಯರು ಅಮರ್ ದೀಪಕ್ ಕಲ್ಲೂರಾಯ ಘಟಕದ ಮಾತಾ ಪದಾಧಿಕಾರಿಗಳು ಈ ಪೊರ್ತುಡಿತ್ತರ. ಕಲಾವಿದರೆಡ್ಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡ ರಾತ್ರಿ ನಡತಿನ ಮುಗಿತಲಲ್ಲಿಸಿದ ಕರ್ನಾಟಕ ಹೆಲ್ತ್ ಕೇರ್ ಕೌನ್ಸಿಲ್ದ ಗುರ್ಕಾರ್ಯರ ಡಾಕ್ಟರ್ ಯು ಟಿ ಇಫ್ತಿಕರ್ ಆಲಿ ಫರೀದ್ ಮಲ್ಲ ವಿನರಾದಿತ್ಯರ.
ಕಾಸರಗೋಡು ಶಾಸಕರು ಎನ್.ಎ. ನೆಲ್ಲಿಕುಂಜೆ, ಮಂಜೇಶ್ವರ ಶಾಸಕರು ಎ.ಕೆ.ಎಂ. ಅಶ್ರಫ್, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಶಿವರೆಡ್ಡಿ ಕ್ಯಾಡೆಟ್ ಸಾಧಕರಿಗೆ ಗಡಿನಾಡ ರತ್ನ ಪ್ರಶಸ್ತಿ ಕೊಟ್ಟು ಮರ್ಯಾದೆ ಮಲ್ತೆರ. ಕುಡ್ಲದ ಉದ್ಯಮಿ ಪ್ರಕಾಶ್ ಕುಂಪಲ, ಬಿಎಂ ಗ್ರೂಪ್ದ ಆಡಳಿತ ನಿರ್ದೇಶಕರು ಡಾಕ್ಟರ್ ವಿ ಕನಕರಾಜ್, ಮ್ಯಾಕರ್ ಕ್ಲಿನಿಕ್ ದುಬೈದ ಆಡಳಿತ ನಿರ್ದೇಶಕರು ಬಶೀರ್ ಕಿನ್ನಿಂಗಾರ್, ಉದ್ಯಮಿ ಸಂದೀಪ್ ಶೆಟ್ಟಿ ಪ್ರಶಸ್ತಿದ ಮರ್ಯಾದೆ ತೊಂಡೆರ. ಮೂವೇರಿಗೂ ಬಕ ದುಬೈದ ಸಾಧಕ ಸಂಸ್ಥೆಗೆ ಸಾಧಕ ಮರ್ಯಾದೆ ಸಮ್ಮಾನ ಮಲ್ತೆರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗೋ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.